ಸಮೀಪ ಒಂದು ಮಿಷನರಿ ವರ್ಕ್ ಆಗ್ತಾ ಇದೆ. ಅದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಮಿಷನರಿ ವರ್ಕ್ ಆಗ್ತಾ ಇದೆ ಅನ್ನುವಂಥದ್ದು ಬಹಳ ಅದ್ಭುತವಾದಂಥ ಕೆಲಸ ಕಾರ್ಯ ಅಂತ ಹೇಳ್ಬೋದು. ಕಾಂಕ್ರೀಟೀಕರಣ ಆಗ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಬಹಳ ವಿಶೇಷವಾದಂಥ ಮಿಷನರಿ ಏನಿದು, ಯಾವ ರೀತಿಯಾಗಿ ಇದು ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನೆಲ್ಲವನ್ನು ಕೂಡ ಆ ಒಂದು ಸ್ಥಳಕ್ಕೆ ಹೋಗಿ ನಮಗೆ ವಿವರಣೆಯನ್ನು ನೀಡಲಿಕ್ಕಿದ್ದಾರೆ ಪದ್ಮಪ್ರಸಾದ್ ಅವರು ಬೆಳ್ತಂಗಡಿಯ ವೇಣೂರಿನವರು. ಅವರು ಹೈವೇ ಅಥಾರಿಟಿಯಲ್ಲಿ ಇಂಜಿನಿಯರ್ ಆಗಿ ಇದ್ದಾರೆ. ಅಸಿಸ್ಟೆಂಟ್ ಹೈವೇ ಇಂಜಿನಿಯರ್ ಆಗಿದ್ದಾರೆ. ಪದ್ಮಪ್ರಸಾದ್ ಅವರೇ, ಸ್ವಲ್ಪ ವಿವರಿಸಿ ಏನಿದು. ಇದು PQC ಪೇವರ್. ಇದು ಕಾಂಕ್ರೀಟ್ ಲೈನ್ ಮಾಡಲಿಕ್ಕೆ ಇದು ಯೂಸ್ ಮಾಡ್ತಾರೆ. ಇದು ಇದರ ಥಿಕ್ನೆಸ್ 270 mm ಇರ್ತದೆ. 10 mm ಟೆಕ್ಸ್ಚರಿಂಗ್ ಅಂತ ಬರ್ತದೆ. ಮತ್ತು 12 ಬಾರ್ ಅಂತ ಇದೆ. ಎಷ್ಟು 450 mm 12 ಬಾರ್. ಅದು 440 mm ಸೆಂಟರ್ ರಿಪ್ಲೇಸಿಂಗ್ ಮಾಡ್ತದೆ. ಒಂದು ದಿನಕ್ಕೆ 400ರಿಂದ 600 ಮೀಟರ್ ಅಷ್ಟು ಇದು ಕಾಂಕ್ರೀಟಿಂಗ್ ಮಾಡ್ತದೆ ದಿನಕ್ಕೆ. ಇದೀಗ ಅಡಿ ಪೋರ್ಷನ್ ಒಂದು ಪ್ಲಾಸ್ಟಿಕ್ ಥರ ಹಾಕಿದ್ರಲ್ಲ, ಇದೇನು ಪ್ಲಾಸ್ಟಿಕ್ ಇದು ಪ್ಲಾಸ್ಟಿಕ್ ಥರ ಹಾಕಿದ್ರೆ ಇದು ಯಾವುದಕ್ಕೆ ಅಂದರೆ ನಮ್ಮದು ಇದು ಬಾಂಡಿಂಗ್ ಇದು ಮಾಡಲಿಕ್ಕೆ DLC ಯೂಸ್ ಮಾಡಲಿಕ್ಕೆ ಸಪ್ರೇಟ್ ಮಾಡಲಿಕ್ಕೆ. ಎಷ್ಟು ಜನ ಇಂಜಿನಿಯರ್ಸ್ ಇದ್ದೀರಿ? ನಮ್ಮದ್ರಲ್ಲ ಅಸಿಸ್ಟೆಂಟ್ ಇಂಜಿನಿಯರ್ಗಳು 11 ಜನ ಇದ್ದಾರೆ. ಅದರಲ್ಲಿ 3 ಜನ ಹೈವೇ ಇಂಜಿನಿಯರ್, 3 ಜನ ಬ್ರಿಡ್ಜ್ ಇಂಜಿನಿಯರ್, 2 ಜನ ಬ್ರಿಡ್ಜ್ ಇಂಜಿನಿಯರ್, 3 ಜನ ಕ್ವಾಲಿಟಿ, 2 ಜನ ಹೈವೇ ಇಂಜಿನಿಯರ್ ಮತ್ತು ಒಬ್ಬರು QS. ನೋಡಿ ಇಲ್ಲಿ ಯಾವ ರೀತಿಯ ಕೆಲಸ ಆಗ್ತಾ ಇದೆ ಅನ್ನೋಂಥದ್ದು ತೋರಿಸ್ತಾ ಇದ್ದೀವಿ. ಬನ್ನಿ ಮುಂದೆ ಹೋಗುವ. ಪರ್ ಮಿನಿಟ್ಗೆ 1 ಮೀಟರ್ ಪೇವಿಂಗ್ ಆಗುತ್ತದೆ. ಪರ್ ಡೇ 500ರಿಂದ 600 ಮೀಟರ್ ಪೇವಿಂಗ್ ಆಗುತ್ತದೆ. ಒಂದು ದಿನಕ್ಕೆ 600ರಿಂದ 500 ಮೀಟರ್ ಇದು ಕಾಂಕ್ರೀಟ್ ಇದು ಮಾಡ್ತದೆ. ಓಕೆ ನೋಡಿ ಯಾವ ರೀತಿಯ ಕೆಲಸ ಆಗ್ತಾ ಇದೆ ಅನ್ನೋಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಈ ಕೆಲಸ ಕಾರ್ಯದ ವೈಭವ ಬಹಳ ಅದ್ಭುತವಾಗಿ ಇದೆ. ಯಾಕೆಂತಂದರೆ ಇದನ್ನು ಯಾವ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಅಲ್ಲಲ್ಲಿ ಕಾಂಕ್ರೀಟನ್ನು ಮಿಕ್ಸ್ ಮಾಡಿ, ಎಲ್ಲಿ ಕಾಂಕ್ರೀಟ್ ಮಿಕ್ಸ್ ಆಗಿ ಬರೋದು? ಅಲ್ಲಿ 280 ಚೈನೀಸ್ ಅಂದರೆ ಗೋಳಿತೊಟ್ಟಲ್ಲಿ, ಗೋಳಿತೊಟ್ಟಿಂದ ಚೂರು ಮುಂದೆ. ಗೋಳಿತೊಟ್ಟಿನಿಂದ ಕಾಂಕ್ರೀಟ್ ಮಿಕ್ಸ್ ಆಗಿ ಗೋಳಿತೊಟ್ಟಿಂದ ಚೂರು ಮುಂದೆ 5 ಕಿಲೋಮೀಟರ್ ಮುಂದೆ. ಓಕೆ. M45 ಗ್ರೇಡ್. ಕಂಪ್ರೆಸಿವ್ ಸ್ಟ್ರೆಂತ್ ಕೂಡ ಒಂದು ಚೆಕ್ ಮಾಡ್ತಾರೆ. ಅವು ಸ್ಲಂಪ್ ಕೊಡು, ಅವು ಕಂಪ್ರೆಸಿವ್ ಸ್ಟ್ರೆಂತ್ ಐತೆ ಒಂದು ಚೆಕ್ ಮಾಡ್ತಾರೆ. ಇದು ಏನಿದು ಸರ್? ಇದು ಸ್ಟ್ರೆಂತ್ ಚೆಕ್ ಮಾಡಲಿಕ್ಕೆ ಯೂಸ್ ಮಾಡೋದು. ಇದು ಲ್ಯಾಬಲ್ಲಿ ತಗೊಂಡು ಹೋಗಿ 28 ಡೇಸ್ ಆದ ನಂತರ 7 ಡೇಸ್ ಮತ್ತು 28 ಡೇಸ್ ನಂತರ ಚೆಕ್ ಮಾಡ್ತಾರೆ. ಅಂದರೆ ಒಂದು ವೇಳೆ ಕಳಪೆ ಕಾಮಗಾರಿ ಹೌದಾ ಅಲ್ವಾ ಅಂತ ಹೇಳುವಂಥದ್ದು, ಅಂದರೆ ಸ್ಟ್ರೆಂತ್ ಬರ್ತದಿಲ್ವಾ ಅಂತ ಚೆಕ್ ಮಾಡಲಿಕ್ಕೆ. ಅದೇ ರೀತಿ ಸ್ವಲ್ಪ ಮುಂದೆ ಹೋದಾಗ ನಮಗೆ ಇನ್ನೊಬ್ರು ಏನೋ ಮಾಡ್ತಿದ್ದಾರೆ, ಅದೇನು ಸರ್? ಸೇಮ್ ಕಂಪ್ರೆಸಿವ್ ಬ್ಲಾಕ್ಸ್ ಅವೇ. ಫ್ಲೆಕ್ಚರಲ್ ಬ್ಲಾಕ್. ಇದು ಫ್ಲೆಕ್ಚರಲ್ ಬ್ಲಾಕ್ಸ್. Okay. Flexure in the sense if you will put a load at one side, I mean one point, how it will break. Compressor means we put the load on the whole block, so how it will break. Okay. ಅವು ಸ್ಲಂಪ್ ಕೋನ್ ಉಂಟು ಟೆಸ್ಟ್ ಮಾಡೋಣ. ಅವು 25 ಬಾರ್ ಉಂಟು. ನೋಡಿ, ಇದು ಟ್ರಯಲ್ ರೂಪದಲ್ಲಿ ನಡೀತಾ ಇರುವಂತಹ ಕೆಲಸ ಕಾರ್ಯ. ಈಗ ಮಿಷನರಿ ವರ್ಕ್ ಆರಂಭ ಆಗಿದೆ. ಯಾವ ರೀತಿಯಾಗಿ ಕಾಂಕ್ರೀಟನ್ನು ಅದು ಬೇರ್ಪಡಿಸ್ತಾ ಇದೆ, ಅದ್ರ ಜೊತೆ ಕಾಂಕ್ರೀಟನ್ನು ಮುಂಭಾಗಕ್ಕೆ ತರ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ಇಲ್ಲಿ ನೀವು ನೋಡಬಹುದು ರಸ್ತೆಗೆ ಆ ಕಾಂಕ್ರೀಟನ್ನು ಹೇಗೆ ಜೋಡಣೆ ಮಾಡ್ತಾ ಇದೆ ಅದು ಅಂತ. ಸಂಪೂರ್ಣವಾಗಿ ಅದರ ಮೇಲೆ ಲೋಡನ್ನು ಹಾಕಿ ಆ ಕಾಂಕ್ರೀಟನ್ನು ಜೋಡಣೆ ಮಾಡುವಂತಹ ಕೆಲಸ ಕಾರ್ಯಗಳು ಆಗ್ತಾ ಇರುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು ಅದನ್ನು ನಾವು ಸ್ವಲ್ಪ ಮಟ್ಟಿಗೆ ಅಲ್ಲಿ ಹೋಗಿ ತೋರಿಸ್ತೀವಿ. ಯಾವ ರೀತಿಯಲ್ಲಿ ಅವರು ಕಾಂಕ್ರೀಟೀಕರಣ ಆಗ್ತದೆ ಅನ್ನುವಂಥದ್ದು ನೋಡಿ. ಇದು ಅದರ ಮೇಲೆ ಸಂಪೂರ್ಣವಾಗಿ ಭಾರವನ್ನು ಹಾಕ್ತಾ ಇರುವಂಥದ್ದು. 12 ಬಾರ್ 32 mm 450 ಲೆಂತ್.
ಒಂದು ಅಲ್ಲಿ ಕೊಡ್ತಾ ಇದ್ದಾರೆ. ಇದು ಏನು ಅನ್ನುವಂಥದ್ದು ಗೊತ್ತಿಲ್ಲ ನಮಗೂ ಕೂಡ. ಇದನ್ನ ಏನು ಅಂತ ಕರೀತಾರೆ ಅಂತ ಕೇಳುವ. ಪದ್ಮಪ್ರಸಾದ್, ಇದು ಏನಿದು? 12 ಬಾರ್ ಅಂತ. ಹಾಂ 32 mm ಡೈ ಇರ್ತದೆ, 450 mm ಲೆಂತ್. ಹಾಂ, ಇದು 300 mm ಸೆಂಟರಲ್ಲಿ ಪ್ಲೇಸ್ ಮಾಡ್ತಾರೆ. ಅಂದರೆ ಇದು ರಸ್ತೆಯಲ್ಲಿ ಇರ್ತದೆ ಇದು? ಹೌದೌದು. ಓಕೆ, ತಗೋಬಿಟ್ಟ ನೋಡಿ. ಅಲ್ಲಿ ಈಗಾಗಲೇ ಕಾಂಕ್ರೀಟೀಕರಣ ಆದಂಥದ್ದು ನಿಮಗೆ ಕಾಣ್ತಾ ಇದೆ. ಇದು ಅಲ್ಲಿ ಯಾವ ರೀತಿಯ ಕಾಂಕ್ರೀಟೀಕರಣ ಆಗಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಅವರ ಒಂದು 12 ಬಾರನ್ನು ಯಾವ ರೀತಿಯಾಗಿ ಪ್ಲೇಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಕೆಲಸಕ್ಕೆ ನೀರನ್ನು ಹಾಕ್ತಾ ಇರುವಂಥದ್ದು, ನೀರನ್ನು ಹಾಕ್ತಾ ಇದ್ದಾರೆ. ನೀರು ಹಾಕುವಂಥ ದೃಶ್ಯಗಳು ಕೂಡ ನಿಮಗೆ ಕಾಣ ಸಿಗ್ತಾ ಇದೆ. ಸಂಪೂರ್ಣವಾಗಿ ನೀರನ್ನು ಹಾಕ್ತಾ ಇದ್ದಾರೆ, ನೀರು ಪ್ಲೇಸ್ ಮಾಡ್ತಾ ಇದ್ದಾರೆ. ಕಾಂಕ್ರೀಟೀಕರಣ ಆರಂಭ ಆದ ನಂತರ ಯಾವ ರೀತಿಯಾಗಿ ಆಗ್ತದೆ ಅನ್ನುವಂಥದ್ದಕ್ಕೆ ಇದು ಉದಾಹರಣೆ. ಇದು ದಿನಕ್ಕೆ 600ರಿಂದ 700 ಮೀಟರ್ನಷ್ಟು ಕೆಲಸವನ್ನು ಈ ಒಂದು ಮಿಷಿನ್ ಒಂದು ದಿನದಲ್ಲಿ ಮಾಡ್ತದೆ. ಇದು ಈ ಒಂದು ಮಿಷನರಿ ಮೂಲಕ ಆಗ್ತಾ ಇರುವಂಥ ಕೆಲಸ ಕಾರ್ಯ. ಇದು ಟ್ರಯಲ್ ಅನ್ನುವಂತಹ ರೀತಿಯಲ್ಲಿ, ಟ್ರಯಲ್ ಬ್ಯಾಚ್ ಅನ್ನುವಂಥ ರೀತಿಯಲ್ಲಿ ಟ್ರೈನಿಂಗನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ತೋರಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಇದೀಗ ಅವರೊಂದು ಲೈನನ್ನು ಇಟ್ಕೊಂಡು ಆ ಲೈನಿಂದ ಕಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿಂದ ಈ ಲೈನಿಂದ ಕೆಲಸ ಕಾರ್ಯ ಆರಂಭ ಆಗಿದೆ ಅನ್ನುವಂಥದ್ದು. ಇದು ಕಾಂಕ್ರೀಟೀಕರಣ ಯಾವ ರೀತಿಯಾಗಿ ಆಗಿದೆ ಅನ್ನುವಂಥದ್ದನ್ನು ತೋರಿಸೋದಕ್ಕೆ, ನಿಮಗೆ ಒಂದು ಉದಾಹರಣೆ ಮೂಲಕ ತೋರಿಸೋದಕ್ಕೆ ನಮಗೆ ಕೊಂಚ ಮಟ್ಟಿಗೆ ಮಾಹಿತಿಯನ್ನು ನೀಡಿರುವಂಥ ಪದ್ಮಪ್ರಸಾದ್ ಅವರಿಗೆ ಸುದ್ದಿಯ ಕಡೆಯಿಂದ ವಿಶೇಷವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಜೊತೆಗೆ ಎಲ್ಲ ಇಂಜಿನಿಯರ್ಸ್ ಇಲ್ಲಿ ಯಾರು ಸೂಪರ್ವಿಷನ್ ಮಾಡ್ತಾ ಇದ್ದೀರಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಬಹಳ ಅದ್ಭುತವಾದಂಥ ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ. ಇಂತಹದ್ದು ಮಿಷನರಿ ನಮಗೆ ನೋಡಲಿಕ್ಕೂ ಕೂಡ ಹೊಸತು. ಆದ್ದರಿಂದ ನಮಗೂ ಇದರ ಬಗ್ಗೆ ಹೆಚ್ಚಿನ ಜ್ಞಾನ ಇಲ್ಲ, ಆದರೆ ಅಲ್ಪ ಮಟ್ಟಿನ ಜ್ಞಾನವನ್ನು ಇವರು ಕೊಟ್ಟಿದ್ದಾರೆ. ಇವರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ಜೊತೆಗೆ ಇಂತಹದೊಂದು ಕೆಲಸ ಕಾರ್ಯ ನೆಲ್ಯಾಡಿಯ ಸಮೀಪ ನಡೀತಾ ಇದೆ. ಇನ್ನೇನು 1 ತಿಂಗಳ ಒಳಗಾಗಿ ಈ ನೆಲ್ಯಾಡಿಯ ಒಂದಷ್ಟು ಕೆಲಸ ಕಾರ್ಯಗಳು ಪೂರ್ಣ ಆಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ಇಂಜಿನಿಯರ್ಸ್ ಇದ್ದಾರೆ. ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ್ ದೊಂಡೋಲೆ, ಸುದ್ದಿ ನ್ಯೂಸ್, ಪುತ್ತೂರು.